ಉಮಲತಡೆ ಶ್ರೀ ಧರ್ಮರಸು ಕುಕ್ಕಿನಂತಾಯ ಕೊಡಮಣಿತಾಯ ಬ್ರಹ್ಮ ಬೈದರ್ಗಳ ಖರಡಿ ಅಳಿಯೂರು ಪಣಪಿಲ ದರೆಗುಡ್ಡೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವವು ಡಿಸೆಂಬರ್ 21ರಿಂದ 25ರವರೆಗೆ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆಯನ್ನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಪ್ರಮೋದ್ ಅರಿಗ ಮಜಲೋಡಿಗುತ್ತು ಅವರು ಅಳಿಯೂರು ಕಲ್ಲೇರೆ ಪಣಪಿಲ ಹಾಗೂ ಉಮಲತಡೆಯಲ್ಲಿ ಬಿಡುಗಡೆಗೊಳಿಸಿದರು. ಆಡಳಿತ ಸಮಿತಿಯ ಅಧ್ಯಕ್ಷ ಪ್ರವೀಣ್ ಭಟ್ ಕಾನಂಕಿ, ಅರ್ಚಕ ವೇದಮೂರ್ತಿ ಮುರಳಿ ಕೃಷ್ಣ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಪದ್ಮನಾಭ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕೋಟ್ಯಾನ್, ಕಾರ್ಯಾಧ್ಯಕ್ಷ ಮುನಿರಾಜ್ ಹೆಗ್ಡೆ, ಕೋಶಾಧಿಕಾರಿ ಲಕ್ಷ್ಮಣ್ ವಿ ಕೋಟ್ಯಾನ್, ಆಡಳಿತ ಸಮಿತಿಯ ಕೋಶಾಧಿಕಾರಿ ಮಹಾವೀರ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು. ಧ್ವನಿ ಸುರುಳಿ ಬಿಡುಗಡೆ ಒಕ್ಕ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈ ಒಂದು ಕಾರ್ಯಕ್ರಮ ಇನಿ ಊರ್ದ ಪ್ರಮುಖರು ಗುತ್ತದಾಕಲು ಮಕ್ಕಳು ಬರ್ಕೆದಾಕಲು ఒక ನಮ್ಮ ತಂತ್ರದಾರರು ಊರ್ದ ఒక ಕಮಿಟಿ ದಕಲು ಆಡಳಿತ ಕಮಿಟಿ ಬ್ರಾಹ್ಮಣ ದಕಲು ಗುತ್ತು ಬರ್ಕೆ ತಾವು ದಕಲು ಗ್ರಾಮಸ್ಥರನ್ನ ಒಂಜಿ ಕೂಡುವಿಕೆಡ್ ವಿಜೃಂಭಣೆದ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 21 25ನೇ ತಾರೀಕು ಮುಟ ನಡಪೆರೊಂಡು. ಆ ಪ್ರಯುಕ್ತ ಇನಿ ಬೊಕ್ಕ ಜೀರ್ಣೋದ್ಧಾರ ಕಮಿಟಿ ಮಕ್ಕಳ ನೇತೃತ್ವಡ್ ಇನಿ ನಡಪ್ತದನು. ಅಂಚೆನೆ ಈ ಒಂಜಿ ಕಾರ್ಯಕ್ರಮಕ್ಕೆ ಮಾತ ಊರ್ದಾಕಲು ಪರ ಊರ್ದಾಕಲ್ನ ಮಾತ ಒಂಜಿ ಸಹಕಾರನು ಬೇಡೊಂದು ಈ ಒಂಜಿ ಬ್ರಹ್ಮಕಲಶೋತ್ಸವ ಯಶಸ್ವಿ ಆದ ನಡಪೆರ ಮಾತಿರ್ನ ಒಂಜಿ ಸಹಕಾರನು ಬೇಡೊಂದು ಎನ್ನ ರಡ್ಡು ಧರ್ಮರಸು ಶ್ರೀ ಕುಕ್ಕಿನಂತಾಯ ಕುಡಮಣಿತಾಯ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಅಳಿಯೂರು ಪಣಪಿಲ ದರಗುಡ್ಡೆ ವ್ಯಾಪ್ತಿದ ಬ್ರಹ್ಮಕಲಶೋತ್ಸವ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆ ಮೇರೆನ ಶುಭ ಆಶೀರ್ವಾದ